ನಟರಾಜ್ರವರ ನೇತೃತ್ವದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನೈಜ ಸುದ್ದಿಗಳನ್ನು ಬಿತ್ತರಿಸುತ್ತಾ ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಸುದ್ದಿ ಪ್ರಸಾರವನ್ನು ಮಾಡ್ತಾ ಇದೆ. ಇಂದಿಗೆ ಇವತ್ತು 1 ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿದೆ. ಆ ಒಂದು ನಮ್ಮ ತುಮಕೂರು ವಾಹಿನಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನೂ 100 ವರ್ಷ ಸತ್ಯಗಳನ್ನು ಹೆಕ್ಕಿ ಸಮಾಜದ ಮುಂದೆ ತಂದು ನೈಜ ಘಟನೆಗಳನ್ನು ತೋರಿಸ್ಲಿ ಅಂತ ಹೇಳಿ ಆಶಿಸ್ತಾ ಮತ್ತೊಮ್ಮೆ ಈ ನಮ್ಮ ತುಮಕೂರು ತಂಡಕ್ಕೆ ಶುಭಾಶಯವನ್ನು ಕೊಡ್ತೇನೆ. ಧನ್ಯವಾದ.